ಅಸ್ಪೃಶ್ಯತೆ ಸಹಿತ ನಾನಾ ಕಾರಣಕ್ಕೆ ಶೋಷಿತ ವರ್ಗಕ್ಕೆ ಧ್ವನಿಯಾದ ಅಂಬೇಡ್ಕರ್ ಅವರು ಒಬ್ಬ ಯುಗ ಪುರುಷ ಎಂದು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮಾಣಿಗೋಪಾಲ್ ಹೇಳಿದ್ದಾರೆ. ಕುಂದಾಪುರ ರೋಟರಿ ಕಲಾಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇವರು ಹಮ್ಮಿಕೊಂಡಿದ್ದ ಸಂವಿಧಾನ ಅರ್ಪಣೆ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಶೋಷಿತ ವರ್ಗ ತಲೆ ಎತ್ತಿ ನಿಲ್ಲಲು ಅಂಬೇಡ್ಕರ್ ರೂಪಿಸಿರುವ ಸಂವಿಧಾನವೇ ಕಾರಣವಾಗಿದೆ. ಸಂವಿಧಾನದ ರಚನೆ ಆಗದೇ ಇದ್ದರೆ ಇಂದಿಗೂ ಹಿಂದುಳಿದ ವರ್ಗ ಸಾಮಾಜಿಕ ಬಹಿಷ್ಕಾರದಂತಹ ಪಿಡುಗಿನಲ್ಲೇ ಇರಬೇಕಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ 2021 ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಬಳಿಕ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾದ ಜೀವನ್ ಕುಮಾರ್, ಮಂಜುನಾಥ್ ಗುಡ್ಡೆಂಗಡಿಯವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ರಾಜ್ಯ ಸಂಚಾಲಕ ಉದಯ್ ಕುಮಾರ್ ತಲ್ಲೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಿಲ್ಲಾ ಈ ಸಾರಸ್ವತ ಲೋಕಕ್ಕೆ ನಾವು ಆ ಕಾಲದಲ್ಲಿ ಅಸ್ಪೃಶ್ಯ, ಎಲ್ಲೋ ಎಲೆಯ ಮನೆಯ ಕಾಯಿಯ ಹಾಗೆ ಪ್ರಸಿದ್ಧಿಯನ್ನು ಪಡೆದರೂ ಕೂಡ ಆ ಕಾಲದ ಸಾರಸ್ವತ ಲೋಕ ಅವರನ್ನು ಪ್ರಚಾರಕ್ಕೆ ಕೊಡ್ತಿರಲಿಲ್ಲ, ಅವರ ಹೆಗ್ಗಳಿಕೆಯನ್ನೇ ಹೇಳ್ತಿರಲಿಲ್ಲ. ಈಗ ಅನಿವಾರ್ಯ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಎಲ್ಲಿಯೂ ಅವರಿಗೆ ಮುಚ್ಚಿಡುವುದಕ್ಕೆ ಸಾಧ್ಯ ಆಗಿಲ್ಲ. ಅಂತ ಒಬ್ಬ ಸೂರ್ಯ ಪ್ರಕಾಶ ತೇಜಸ್ವಿ ಅವರಾಗಿದ್ದರು. ಬಹುಶಃ ಇನ್ಯಾರೋ ಈ ಸಂವಿಧಾನ